ಮಾಸ್ಕ್ ಧರಿಸಿ ಸರಿಯಾಗಿ ಧರಿಸಿ ಎಂಬ ಅಭಿಯಾನವನ್ನು ಜಿಲ್ಲಾಡಳಿತ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರೆಡ್ ಕ್ರಾಸ್ ವತಿಯಿಂದ ನಗರದ ಜಿಲ್ಲಾಧಿಕಾರಿಯವರ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಅಂಗಾರವರು ಕಾರ್ಯಕ್ರಮದಲ್ಲಿ ಮಾಸ್ಕ್ ವಿತರಿಸಿ ಕೋವಿಡ್ ವಿರುದ್ಧದ ಸಂಗ್ರಾಮದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕು, ಅದು ಕೂಡ ಸರಿಯಾಗಿ ಧರಿಸಬೇಕು. ಆ ಮೂಲಕ ಜಿಲ್ಲೆಯ ಎಲ್ಲರೂ ಕೋವಿಡ್ ಹರಡದಂತೆ ಸಹಕರಿಸಬೇಕು ಎಂದು ಹೇಳಿದರು. ಇವತ್ತು ಪತ್ರಕರ್ತ ಸಂಘದ ಕಡೆಯಿಂದ ಮಾಸ್ಕ್ ಅನ್ನು ಧರಿಸಿ ಸರಿಯಾಗಿ ಧರಿಸಿ ಅನ್ನುವಂಥ ಒಂದು ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ಒಂದು ಜನಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಇದ್ದಾರೆ, ಪತ್ರಕರ್ತ ಸಂಘದ ಪತ್ರಕರ್ತರೆಲ್ಲರೂ ಕೊಡ್ತಾರೆ. ನನ್ನ ವಿನಂತಿ ಇಷ್ಟೇ, ಇವತ್ತು ಜನಗಳಲ್ಲಿ ಕೂಡ ಇವತ್ತು ಲಾಕ್ಡೌನ್ ಮಾಡುವಂಥದ್ದು, ವೀಕೆಂಡ್ ಕರ್ಫ್ಯೂ ಹಾಕಿರುವುದರ ಬಗ್ಗೆ ಇವತ್ತು ಒಂದಷ್ಟು ಗೊಂದಲಗಳು ಕೂಡ ಇದೆ, ಅಸಮಾಧಾನ ಕೂಡ ಇದೆ. ಅದನ್ನು ಸರಕಾರವಾಗಿ ನಾವು ಒಪ್ಪಿಕೊಳ್ತೇವೆ. ಆದರೆ ಇಂತಹ ಒಂದು ಲಾಕ್ಡೌನ್ ಇರ್ಬೋದು ಅಥವಾ ವೀಕೆಂಡ್ ಕರ್ಫ್ಯೂ ಇರ್ಬೋದು, ಸರ್ಕಾರ ಯಾಕೆ ಈ ರೀತಿಯ ನಿರ್ಧಾರವನ್ನು ಕೈಗೊಂಡಿದೆ ಅಂದರೆ ಇವತ್ತು ಸಾರ್ವಜನಿಕರ ಒಂದು ಜೀವ ರಕ್ಷಣೆ ಮತ್ತು ಆರೋಗ್ಯದ ಒಂದು ಹಿತರಕ್ಷಣೆ ಏನಿದೆ ಅದು ಸರ್ಕಾರವಾಗಿ ನಾವು ಅದನ್ನು ಒಪ್ಪಿಕೊಳ್ಳಲೇಬೇಕು. ಅದಕ್ಕೆ ಏನೇನು ರೀತಿಯ ವ್ಯವಸ್ಥೆನ ಬೇಕಾ ಆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಆ ವ್ಯವಸ್ಥೆಗೆ ಪೂರಕವಾಗಿ ಜನಗಳು ಕೂಡ ನಮಗೆ ಸಹಕಾರವನ್ನು ಕೊಡಬೇಕು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆಬಿ ಅವರು ಮಾತನಾಡಿ, ಜನರಲ್ಲಿ ಈಗಾಗಲೇ ಈ ಸೋಂಕು ಹರಡದಂತೆ ವಹಿಸಬೇಕಾದ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿದೆ. ಆದಾಗ್ಯೂ ಕೆಲವರು ಗುಂಪುಗಳಲ್ಲಿ ಸೇರುವುದು, ಸಾಮಾಜಿಕ ಅಂತರ ವಹಿಸದೇ ಇರುವುದು, ಈ ಬಗ್ಗೆ ಜಿಲ್ಲಾಡಳಿತದಿಂದ ಅರಿವು ಮೂಡಿಸಲಾಗುತ್ತಿದೆ. ಇದಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರೆಡ್ ಕ್ರಾಸ್ ಕೈ ಜೋಡಿಸಿರುವುದು ಸ್ವಾಗತಾರ್ಹ ಎಂದು ಹೇಳಿದರು. ಇದು ರೆಡ್ ಕ್ರಾಸ್ ಮತ್ತು ನಮ್ಮ ಏನು ಒಂದು ಇದರೊಳಗಡೆ ಜನಗಳಲ್ಲಿ ಮಾಹಿತಿ ಇದೆ. ಈಗ ಕೋವಿಡ್ ಇದು 3ನೇ ಅಲೆ ಆಗಿರೋದ್ರಿಂದ ಯಾರಿಗೆ ಎಷ್ಟು ಬೇಕೋ ಕೋವಿಡಿನ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಆದರೆ ಅದನ್ನು ನಾವು ಎಷ್ಟು ಮಟ್ಟಿಗೆ ಬಳಕೆ ಮಾಡ್ತಾ ಇದ್ದೀವಿ, ಸರಿಯಾಗಿ ಮಾಸ್ಕ್ ಧಾರಣೆ ಮಾಡದೇ ಇರುವಂಥದ್ದು, ಮತ್ತು ಮಾಸ್ಕನ್ನು ಗಂಟ್ಲಿಗೆ ಹಾಕ್ಕೊಂಡು ಓಡಾಡೋದು, ಬಾಯಿ ಕೆಳಗಡೆ ಹಾಕ್ಕೊಂಡು ಓಡಾಡೋದು, ಆ ರೀತಿ ಮಾಡದೆ ಮಾಸ್ಕನ್ನು ಸರಿಯಾಗಿ ಧರಿಕೆ ಮಾಡೋದು, ಸ್ಯಾನಿಟೈಸರ್ನ ಬಳಕೆ ಮಾಡೋದು, ಮತ್ತು ಡಿಸ್ಟೆನ್ಸನ್ನು ಯಾವುದೇ ಒಂದು ಲೈನಲ್ಲಿ ನಿಂತಾಗೆ ಆಗಿರ್ಬೋದು, ಕೆಲವೊಂದು ಬಸ್ಗಳಲ್ಲಿ ಆಗಿರ್ಬೋದು, ಇದರೊಳಗಡೆ ಆದಷ್ಟು ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಒಂದು 6 ಅಡಿ ಗ್ಯಾಪನ್ನಾದರೂ ಬಿಟ್ಕೊಂಡು ಓಡಾಡೋ ಹಾಗೆ. ಅದರದ್ದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಸ್ವಲ್ಪ ಸಮಸ್ಯೆಗಳಿರ್ಬೋದು, ಆದರೆ ಎಲ್ಲೆಲ್ಲಿ ನಮಗೆ ಫಾಲೋ ಅಪ್ ಮಾಡೋಕ್ಕಾಗುತ್ತೆ ಅಲ್ಲೆಲ್ಲದೂ ಕೂಡ ನಾವು ಇದನ್ನು ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಸರ್ಕಾರ ವಿಧಿಸುವಂಥ ಗೈಡ್ಲೈನ್ಸ್ಗಳು, ಅದು ಅವೈಜ್ಞಾನಿಕ ಬೇರೆ ಬೇರೆ ರೀತಿಯಾದಂಥ ಕಂಪ್ಲೇಂಟ್ ಮಾಡೋ ಬದಲು ಈ ನಾವೇನು ಏನೇ ಒಂದು ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ಗಳು ಬಂದರೂ ಕೂಡ ಅದರಲ್ಲಿ ಸಂಬಂಧಪಟ್ಟ ಎಕ್ಸ್ಪರ್ಟ್ಸ್ಗಳೆಲ್ಲರೂ ಕೂತ್ಕೊಂಡು ಯೋಚನೆ ಮಾಡಿ ಕೊಡುವಂಥದ್ದೇ. ಅದು ಮೋಸ್ಟ್ಲಿ ನಮಗೆ ಕೆಲವೊಂದು ಪಾಯಿಂಟ್ಸ್ಗಳು ನಮಗೆ ಅರ್ಥ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ, ಆದರೆ ಎಲ್ಲವನ್ನೂ ಸರ್ಕಾರ ಯೋಚನೆ ಮಾಡಿ ಕೆಲವೊಂದು ಕೋವಿಡನ್ನು ಹತೋಟಿಯಲ್ಲಿಡಲಿ ಕ್ರಮ ತೆಗೆದುಕೊಳ್ಳೋಕ್ಕೆ ಡೈರೆಕ್ಷನ್ಸ್ ಕೊಡ್ತಾರೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ, ಹಿರಿಯ ಪತ್ರಕರ್ತರಾದ ಮೊಹಮ್ಮದ್ ಆರಿಫ್, ಪುಷ್ಪರಾಜ್, ಸುಖಪಾಲ್ ಕೊಳಲಿ, ಭಾಸ್ಕರೇ, ರೆಡ್ ಕ್ರಾಸ್ನ ಅಧ್ಯಕ್ಷರಾದ ಶಾಂತರಾಮ್ ಶೆಟ್ಟಿ, ಉಪಾಧ್ಯಕ್ಷ ನಿತ್ಯಾನಂದ ಶೆಟ್ಟಿ, ಜಿಲ್ಲಾ ರೆಡ್ ಕ್ರಾಸ್ನ ಮಾಜಿ ಕಾರ್ಯದರ್ಶಿ ಪ್ರಭಾಕರ್ ಶರ್ಮಾ ಹಾಗೂ ಸಮಿತಿಯ ಸದಸ್ಯರಾದ ರವೀಂದ್ರ ಸೇರಿದಂತೆ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. Inspiring excellence since 1985, the Dr. M.V. Shetty Memorial Trust Institutions has many firsts to its credit. The first nursing college in private sector, the first physiotherapy college in Karnataka, and the first private speech and hearing college in Karnataka. The trust hosts 9 colleges and centers for physiotherapy, speech and language therapy and special school. Quality education, high professionalism and overall development is the hallmark of Dr. M.V. Shetty Memorial Trust Institutions. The colleges managed by the Trust: Dr. M.V. Shetty College of Nursing, Dr. M.V. Shetty College of Physiotherapy, Dr. M.V. Shetty College of Speech and Hearing, Dr. M.V. Shetty College of Allied Health Science, Dr. M.V. Shetty School of Nursing, Dr. M.V. Shetty College of Social Work, Leelavati Shetty College of Education, PG Diploma in Bharatanatyam, Dr. M.V. Shetty College of Medical Lab Technology. For admissions, please contact 0824-248-1048, 248-1096, 7760-495-280, drmvsgroup@gmail.com, www.mvshettycolleges.edu.in.